ಪಾಲಿಕೆ ಸೇರಿಕೊಂಡು ಯಾವುದೇ ಒಂದು ಅನುದಾನಗಳು ಒಂದು ರಸ್ತೆ ಗುಂಡಿ ಮುಚ್ಚಲಿಕ್ಕೂ ಈ ಸರ್ಕಾರ ಕೊಡುವುದಿಲ್ಲ ಅನ್ನೋ ಪರಿಸ್ಥಿತಿ ಇದ್ದಾಗ ನಾವು ಬರೀ ರೀತಿಯಲ್ಲಿ ಬಂದು ಚಾ ತಿಂಡಿ ತಿಂದು ಇನ್ನೇನೋ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಹೋದ್ರೆ ಜನ ನಮಗೆ ಕೇಳ್ತಾ ಇದ್ದಾರೆ, ನೀವು ಯಾಕೋಸ್ಕರ ನೀವು KDP ಹೋಗ್ತಾ ಇದ್ದೀರಿ ಅಂತ ಹೇಳಿ. ಮಳೆ ನಿಲ್ತದೆ, ಮಳೆ ನಿಂತ ನಂತರ ನಾವು ಹಲಗೆ ಹಾಕ್ಬೇಕು. ಹಲಗೆ ಹಾಕ್ಲಿಕ್ಕೆ ಇನ್ನೂ ಸಹ ಅನುದಾನ ಬಂದಿದೆ, ಅದರಲ್ಲಿ ಅರ್ಧ ನಿಮ್ಮ ಕಿಂಡಿ ಅಣೆಕಟ್ಟೆಗಳಿಗೆ ಹಲಗೆ ಆಗುದಿಲ್ಲ. ಉಳಿದ ಕಿಂಡಿ ಅಣೆಕಟ್ಟೆಗಳ ಹಲಿಗೆ ಆಗ್ತದೆ. ಯಾವಾಗ ನಮ್ಮಲ್ಲಿ ನೀರಿನ ದೊಡ್ಡದಾದ ಸಮಸ್ಯೆ ಇದೆ, ಕಾಮಗಾರಿಗಳಲ್ಲಿ ನಿಂತಿದೆ. ಇದು ಒಂದೇ. ಎರಡನೇದು KDFC ಇಂದ ಒಂದು ಕಾಮಗಾರಿಗಳು ಲೋನ್ ಕಾಂಪೋನೆಂಟ್ ಅಲ್ಲಿ ತೆಗೆದುಕೊಂಡಂತ ಕಾಮಗಾರಿಗಳು ಜಲಸಿರಿ ಕಾಮಗಾರಿಗಳು ನಡೀತಾ ಇದೆ. ಮಾನ್ಯ ಸಂಸದರು ದಿಶಾ ಮೀಟಿಂಗ್ ನಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖ ಆಯಿತು, ಅಧಿಕಾರಿಗಳು ಒಪ್ಪಿಕೊಂಡ್ರು. ನಂತರ ಕೇಳಿದ್ರೆ ಅವರು ಒಪ್ಪಿಕೊಳ್ಳರು. ಯಾಕೆ ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆ ಒಳಗಡೆ 24/7 ಜಲಸಿರಿ ನೀರನ್ನು ಎಲ್ಲ ಮನೆಗಳಿಗೆ ತಲುಪಿಸಬೇಕು ಅಂತ ಹೇಳುವಂತ ಇನ್ಫ್ರಾಸ್ಟ್ರಕ್ಚರ್ ಕಾಮಗಾರಿಗಳು ಆಗ್ತಾ ಇದೆ. ಕಾಮಗಾರಿಗಳು ಪೈಪ್ಲೈನ್ ಆದ ನಂತರ ಆಡಳಿತ ಇರುವಂತದ್ದು, ನಮ್ಮ ಆಡಳಿತ ಇರುವಂತದ್ದು ಮಹಾನಗರ ಪಾಲಿಕೆ. 72 ಕೋಟಿ ರೂಪಾಯಿ ಕಾಮಗಾರಿಗಳನ್ನ ರೆಸ್ಟೋರೇಷನ್ ರಿಪೇರಿ ಮಾಡಿ ಪೈಪ್ಲೈನ್ ಹಾಕಿ ಪುನರಪಿ ವ್ಯವಸ್ಥೆಯನ್ನು ಮಾಡಿ ಜನರಿಗೆ ಓಡಾಡಬೇಕು ಅಂತ ಹೇಳುವಂತ ರೀತಿ ಇರುತ್ತಲ್ಲ, ಆ ಜನರಿಗೆ ಮಾತಾಡೋ ಸಂದರ್ಭದಲ್ಲಿ ಒಂದೊಂದಕ್ಕೂ ನಾವು ಉತ್ತರ ಕೊಡ್ತೀವಿ ಅಂತ ಹೇಳಿದ್ರೆ ಉತ್ತರ ಕೇಳಿದ್ರು ಕೂಡ ರೆಡಿ ಇಲ್ಲ. ಅವರು ನಾವು ಉತ್ತರ ಕೊಡಕ್ಕೆ ಅಧಿಕಾರಿಗೆ ಕೇಳಿಕೊಂಡು ಉತ್ತರ ಕೊಡೋಣ. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಎಲ್ಲ ಮಳೆ ಹಾನಿ ಆಗಿರುವಂತಹ ಪ್ರದೇಶಗಳಿಗೆ 2,000 ಕೋಟಿಯನ್ನು ಬಿಡುಗಡೆ ಮಾಡ್ತಾರೆ ಅದು ಹೇಳಿದ್ದಾರೆ. ಮತ್ತು ಅಪೆಂಡಿಕ್ಸ್ ಸಿ ಪಿಡಬ್ಲ್ಯೂ ರಸ್ತೆಗಳಿಗೆ 4,000 ಕೋಟಿಯನ್ನ ಬಿಡುಗಡೆ ಮಾಡೋದಕ್ಕೆ ತೀರ್ಮಾನ ಆಗಿದೆ. ಅದು ವಿಧಾನಸಭೆಯಲ್ಲೂ ಕೂಡ ಒಟ್ಟು 6,000 ಕೋಟಿಯಷ್ಟು ಇಡೀ ರಾಜ್ಯಾದ್ಯಂತ ಕೊಡೋದಕ್ಕೆ ತೀರ್ಮಾನ ಆಗಿ ಮಳೆ ಹಾನಿಯಾಗಿರುವ ಪ್ರದೇಶಕ್ಕೆ 2,000 ಕೋಟಿ ಮತ್ತು ಅದರಲ್ಲಿ ಪ್ರತಿಯೊಬ್ಬ ಶಾಸಕ ಕ್ಷೇತ್ರಕ್ಕೆ ಪಕ್ಷಾತೀತವಾಗಿ ಕೊಡ್ತೀನಿ ಅಂತ ಕೂಡ ಮುಖ್ಯಮಂತ್ರಿ ಹೇಳಿದ್ದಾರೆ. ಅದೆಲ್ಲ ಕೇಳ್ಕೊಂಡು ಇದು ಬಂದು ಕೇವಲ ಒಂದು ದೊಡ್ಡ ಇದಾಗಲಿ ಪ್ರಚಾರ ಆಗಲಿ ಏನೂ ಆಗ್ತಾ ಇಲ್ಲ ಕೆಲಸ ಅಂತ ಉದ್ದೇಶಪೂರ್ವಕವಾಗಿ ಈ ಥರ ವಾಕೌಟ್ ಮಾಡೋದಾದ್ರೆ ಮತ್ತೆ ಅದರಿಂದ ಏನು ಪ್ರಯೋಜನ? ನಾನು ಅಧಿಕಾರಿಗಳು ಕೇಳ್ತಾ ಇದ್ದೆ, ಯಾಕಪ್ಪ ಅದು ಇಂದೋಳವರೆಗೂ ಕೊಟ್ಟಿಲ್ಲ, KUDFC ಯಾಕೆ ಬಿಡುಗಡೆ ಆಗಿಲ್ಲ, ಏನು ಪ್ರಾಬ್ಲಮ್ ಅಂತ ಕೇಳ್ಬೋದಾಗಿತ್ತು. ನಾನು ಸುಮ್ಮನೆ ಬಂದು ಹೇಳ್ಕೊಂಡು ಹೋಗ್ಬಿಟ್ರೆ ಮೀಡಿಯಾ ಮುಂದೆ ಈ ಥರ ಒಂದು ಮಾತಾಡ್ಬೋದು.